vitlarengejamyathullmahallimeen ಮತ್ತು ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ಸಮಸ್ತ ಕೇರಳ ಜಮಿಯತುಲ್ ಸೆಂಟ್ರಲ್ ಕೌನ್ಸಿಲ್ ಇದರ 60ನೇ ವಾರ್ಷಿಕ ಮಹಾ ಸಮ್ಮೇಳನದ ಪ್ರಚಾರ ಸಭೆ, ಬೃಹತ್ ಕಾಲ್ನಡಿಗೆ ರ್ಯಾಲಿ ಹಾಗೂ ಸನ್ಮಾನ ಕಾರ್ಯಕ್ರಮ ವಿಟ್ಲದಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಭಾಷಣ ಮಾಡಿದ ಮಾಡನೂರ್ ದಾರುಲ್ ಹುದಾದ ಪ್ರಾಂಶುಪಾಲ ಅಡ್ವೊಕೇಟ್ ಮೊಹಮ್ಮದ್ ಹನೀಫ್ ಹುದವಿಯವರು ವಿಶ್ವದಲ್ಲಿ ಶಾಂತಿ ನೆಲೆಸಲು ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು ಮಹತ್ತರ ಪಾತ್ರವನ್ನು ವಹಿಸುತ್ತಿದೆ. ಶಿಕ್ಷಣ ಇಲ್ಲದವರು ಅಜ್ಞಾನಿಯಾಗ್ತಾರೆ. ಧರ್ಮದ ಬಗ್ಗೆ ತಿಳಿಯಲು ಶಿಕ್ಷಣ ಅವಶ್ಯಕವಾಗಿದೆ. ಇದರಿಂದ ಧರ್ಮವನ್ನ ಅರ್ಥ ಮಾಡಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಅಂತ ಅವರು ದೇಶದಲ್ಲಿ ಮುಸಲ್ಮಾನರು ಸೌಹಾರ್ದತೆಯಿಂದ ಜೀವನ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಸಿಎಬಿಯಿಂದ ಉದ್ದೇಶಪೂರ್ವಕವಾಗಿ മുസൽമാനರನ್ನ ಹೊರ ഇടലാക്കിದೆ ಎಂದರು. അപകടം എവിടെയെന്ന് ചോദിച്ചാൽ എന്റെ പ്രിയപ്പെട്ടവരെ, നമ്മളെ വാപ്പ 1971 മുമ്പ് ഇന്ത്യയിൽ ഉണ്ടായിരുന്നു എന്നുള്ള രേഖ നമ്മൾ കാണിച്ചു. പക്ഷേ ആ രേഖയിലുള്ള വാപ്പാന്റെ പേരും നമ്മളെ സർട്ടിഫിക്കറ്റിലുള്ള വാപ്പാന്റെ പേരും ഏതെങ്കിലും ഒരു അക്ഷരത്തിൽ ചെറിയ വ്യത്യാസം കണ്ടാൽ അതോടുകൂടെ നമ്മൾക്ക് ആ തെളിവല്ലാതായിട്ട് മാറുകയാണ്. ഇങ്ങനെ പൗരത്വം നഷ്ടപ്പെട്ട പിന്നെന്താ ഗവൺമെന്റ് ചെയ്യുന്നത്? നമ്മൾ ഫോറിനേഴ്സ് ട്രൈബ്യൂണലിലേക്ക് പറഞ്ഞേക്കാം. നമ്മൾ നോക്കണം, വാപ്പയും വല്ലിപ്പയും അടക്കം പൂർവ്വ പരമ്പര മുഴുവനും ജനിച്ചു വളർന്ന് ജീവിച്ച് മണ്ണോട് ചേർന്ന രാജ്യത്ത് ഒരു നിമിഷം ഒരു ദിവസത്തിൽ നമ്മൾ അന്യവൽക്കരിക്കപ്പെട്ടപ്പോഴേക്ക് പോവുകയാണ്. നമ്മൾ പൗരന്മാരല്ലാതായി മാറും. പിന്നെ ഒരു പൗരാവകാശവും നമ്മൾക്ക് ഉണ്ടാവില്ല. എന്താ പൗരാവകാശം എന്ന് പറയുന്നത്? വോട്ട് ചെയ്യാനുള്ള അവകാശം, ഇലക്ഷനിൽ മത്സരിക്കാനുള്ള അവകാശം, ഇവിടെ ഭൂമി വാങ്ങാനുള്ള അവകാശം, ഇവിടെയുള്ള മറ്റുള്ള എല്ലാ കാര്യങ്ങളും, സിവിൽ റൈറ്റ്സ്, എല്ലാ അവകാശങ്ങളും നിഷേധിക്കപ്പെട്ട ഒരു ജനതയായിട്ട് നമ്മൾ മാറും. ಐಬಿ ಹಾಲ್ನಿಂದ ವಿಟ್ಲ ಕೇಂದ್ರ ಜುಮಾ ಮಸೀದಿಯವರೆಗೆ ಆಕರ್ಷಕ ದಫ್ ರ್ಯಾಲಿ ನಡೆಯಿತು. ಸಮ್ಮೇಳನವು ಇದೇ ಡಿಸೆಂಬರ್ ನಡೀತಾ ಇದ್ದರೆ ದೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಅಬ್ದುಲ್ ಕರೀಂ ಕಂಪದಬೈಲು ಅಧ್ಯಕ್ಷತೆಯನ್ನು ವಹಿಸಿದ್ರು. ವಿಟ್ಲ ಕೇಂದ್ರ ಜುಮಾ ಮಸೀದಿಯ ಖತೀಬ್ ಮೊಹಮ್ಮದ್ ಅಲಿ ಪೈಜೇರ್ಪಾನಿ ಉದ್ಘಾಟಿಸಿದ್ರು. ಅಬ್ದುಲ್ ಗಫೂರ್ ಹನೀಫಿ ಸಂದೇಶ ಭಾಷಣವನ್ನ ಮಾಡಿದ್ರು. ಇದೇ ಸಂದರ್ಭ ಕೇಂದ್ರ ಮುಷಾವರಾ ಸದಸ್ಯರಾಗಿ ಆಯ್ಕೆಗೊಂಡ ಶೈಖುನಾ ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಬ್ರಾಣ ಅವರನ್ನ ಶರೀಫ್ ಮುಸಾ ಕುತುಪದವು ಸನ್ಮಾನಿಸಿದ್ರು. ಈ ಸಂದರ್ಭ ಮೊಹಮ್ಮದ್ ಮುಸ್ಲಿಯರ್ ಮಂಡಲೆ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್, ಕೋಶಾಧಿಕಾರಿ ಎಂಎಸ್ ಹಮೀದ್, ಎಸ್ಎಂ ಅಬ್ಬಾಸ್ ದಾರಿಮಿ ಕೆಲಿಂಚ, ವಿಟ್ಲ ಸದರ್ ಹಾನಿಫಿ ಧಾರ್ಮಿ, ಶಮೀರ್ ಪಳಿಕೆ, ಶರೀಫ್ ಕೆಲಿಂಚ, ನೌಫಲ್ ಹುಸೇನ್ ಫೈಸಿ ಮರಕ್ಕಿನಿ, ವಿಟ್ಲ ರೇಂಜ್ ಚೇರ್ಮನ್ ಹಸೇನರ್ ಫೈಸಿ ಸೇರಿದಂತೆ ಹಲವು ಉಮರಾ ಉಲಾಮಗಳು ಭಾಗವಹಿಸಿದ್ರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.